ನಮಸ್ಕಾರ. ಆರೋಗ್ಯ ಕಿರಣ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಮಂಗಳೂರಿನ ಫಾದರ್ ಮುಲ್ಲಸ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ ಕಾರ್ಯಕ್ರಮ. ಈ ದಿವಸ ನಾವು ಹೋಮಿಯೋಪತಿಕ್ ಚಿಕಿತ್ಸೆಯಲ್ಲಿ ಕಿಡ್ನಿ ಸ್ಟೋನ್ ಬಗ್ಗೆ, ಯಾವ ರೀತಿಯ ಕಿಡ್ನಿಯಲ್ಲಿ ಕಲ್ಲು ಉಂಟಾದಾಗ ಯಾವ ರೀತಿಯ ಒಂದು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಬಗ್ಗೆ ನಾವು ಮಾತಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಧೀರಜ್ ಫೆರ್ನಾಂಡಿಸ್ ಅವರು, ಅಸಿಸ್ಟೆಂಟ್ ಪ್ರೊಫೆಸರ್. ನಾನು ನಿಮಗೆ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ಡಾಕ್ಟರ್ ಧೀರಜ್ ಫೆರ್ನಾಂಡಿಸ್ ಅವರು ಮಂಗಳೂರಿನ ಫಾದರ್ ಮುಲ್ಲಸ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ನಾವು ಸಾಮಾನ್ಯವಾಗಿ ಅಲೋಪತಿಯಲ್ಲಿ, ಆಯುರ್ವೇದದಲ್ಲೆಲ್ಲ ಕಿಡ್ನಿ ಸ್ಟೋನ್ ಅಥವಾ ಕಿಡ್ನಿಯಲ್ಲಿ ಕಲ್ಲು ಉಂಟಾದಾಗ ಅದಕ್ಕೆ ಯಾವ ರೀತಿಯ ಪರಿಹಾರ, ಏನು ಚಿಕಿತ್ಸೆ ಎಲ್ಲ ಬಗ್ಗೆ ಮಾತಾಡ್ತೇವೆ. ಹೋಮಿಯೋಪತಿ ಚಿಕಿತ್ಸೆ ಇವತ್ತು ಇಡೀ ಜಗತ್ತಿನಾದ್ಯಂತ ಅತ್ಯಂತ ಪ್ರಭಾವಿ ಮತ್ತು ಭಾರಿ ಜನಾನುರಾಗಿಯಾದಂಥ ಒಂದು ಚಿಕಿತ್ಸಾ ಪದ್ಧತಿ. ಈ ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ ಯಾವ ರೀತಿಯ ಒಂದು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಡಾಕ್ಟರ್ ಧೀರಜ್ ಫೆರ್ನಾಂಡಿಸ್ ಅವರನ್ನು ಮಾತನಾಡಿಸುವಾಗ, ಕಿಡ್ನಿಯ ವಿಚಾರಕ್ಕೆ ಬರುವಾಗ ಸಾಮಾನ್ಯ ಜನರಲ್ಲಿ ನಂಬಿಕೆ, ಹೋಮಿಯೋಪತಿ ವೈದ್ಯರುಗಳು ಜ್ವರ, ಕೆಮ್ಮು ಇದಕ್ಕೆ ಎಲ್ಲ ಮದ್ದು ಕೊಡ್ತಾರೆ ಅಂತ. ಕಿಡ್ನಿ ಅಂತ ಅಥವಾ ಕಿಡ್ನಿಯಲ್ಲಿ ಕಲ್ಲು ಅಂತ ಉಂಟಾದಾಗ ಇಂಥ ಗಂಭೀರ ಸಮಸ್ಯೆಯನ್ನು ಕೂಡ ಟ್ರೀಟ್ ಮಾಡಲಿಕ್ಕೆ ಆಗುತ್ತಾ ಹೋಮಿಯೋಪತಿಯಲ್ಲಿ? ಹೇಳುವುದಾದ್ರೆ ಖಾಲಿ ಅದೇ ನೀವು ಹೇಳಿದಾಗೆ ಹೋಮಿಯೋಪತಿಯಲ್ಲಿ ಖಾಲಿ ಜ್ವರ, ಶೀತ ಅಂತದಕ್ಕೆ ಮಾತ್ರ ಮೆಡಿಸಿನ್ ಅಂತ ಅಲ್ಲ ಆಯ್ತಾ. ತುಂಬಾ ಕಾಯಿಲೆಗಳಿಗೆ ವಿವಿಧ ರೀತಿಯ ಆರೋಗ್ಯ ಚಿಕಿತ್ಸೆಯನ್ನು ನಾವು ಕೊಡ್ತೇವೆ. ಅದರೊಟ್ಟಿಗೆ ನೀವು ಹೇಳಿದ ಹಾಗೆ ಕಿಡ್ನಿ ಕಲ್ಲಿಗೂ ಅಂದ್ರೆ ಮೂತ್ರಪಿಂಡದಲ್ಲಿ ಆಗುವ ಕಲ್ಲಿಗೂ ಕೂಡ ಹೋಮಿಯೋಪತಿಯಲ್ಲಿ ಒಂದು ಸೂಕ್ತವಾದ ಚಿಕಿತ್ಸೆ, ಒಳ್ಳೆಯ ಚಿಕಿತ್ಸೆ ಲಭ್ಯವಿದೆ. ಓಕೆ. ಈಗ ಸಾಮಾನ್ಯವಾಗಿ ಮೂತ್ರಪಿಂಡದಲ್ಲಿ ಕಲ್ಲು ಅಂತ ಹೇಳಿದ್ರೆ ಅದನ್ನು ಯಾವ ರೀತಿ ನೀವು ಈಗ ಹೇಳಲಿಕ್ಕೆ ಬಯಸ್ತೀರಿ? ಈಗ ಅಲೋಪತಿಯಲ್ಲಿ ಅದೇ ಟರ್ಮಿನಾಲಜಿ ಪ್ರಕಾರ ಎಕ್ಸಾಕ್ಟ್ಲಿ ನಾವು ಕೂಡ ಫಾಲೋ ಮಾಡುವುದು ಅದೇ ಟರ್ಮಿನಾಲಜಿ. ಈಗ ಮೂತ್ರಪಿಂಡದ ಕಲ್ಲು ಅಥವಾ ಕಿಡ್ನಿ ಸ್ಟೋನ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಮನುಷ್ಯನ ದೇಹದಲ್ಲಿ 2 ಮೂತ್ರಪಿಂಡಗಳಿವೆ, ಕಿಡ್ನಿಗಳಿವೆ. ಸೊ ಕಿಡ್ನಿಯ ಮೇನ್ ಉದ್ದೇಶ ಎಂತ ಅಂತ ಹೇಳಿದ್ರೆ ಬ್ಲಡ್ ಅನ್ನು ಪ್ಯೂರಿಫೈ ಮಾಡುದು, ರಕ್ತವನ್ನು ಶುದ್ಧೀಕರಿಸುವುದು. ಹೌದು, ರಕ್ತವನ್ನು ಶುದ್ಧೀಕರಿಸುವಾಗ ಕಿಡ್ನಿಯಲ್ಲಿ ಕೆಲವು ಖನಿಜಗಳು, ಮಿನರಲ್ಸ್, ಸಾಲ್ಟ್ಸ್ ಅಂತ ಹೇಳ್ತೇವೆ, ಕ್ಯಾನ್ ಬಿ ಫಾಸ್ಫೇಟ್, ಸಲ್ಫರ್, ಯೂರಿಕ್ ಆಸಿಡ್, ಸೊ ಕ್ಯಾಲ್ಸಿಯಂ, ಫಾಸ್ಫರಸ್ ಅಲ್ಲ, ಕ್ಯಾಲ್ಸಿಯಂ, ಯೂರಿಕ್ ಆಸಿಡ್, ಸಲ್ಫೇಟ್ ಇಂಥದ್ದೆಲ್ಲ ಜಮೆ ಆಗ್ತದೆ. ಸೊ ಆ ಮನುಷ್ಯನು ಸರಿಯಾಗಿ ನೀರು ಕುಡಿತಾ ಇದ್ರೆ ಅದು ಫ್ಲಶ್ ಆಗಿ ಹೋಗ್ತದೆ, ಕಿಡ್ನಿಯಿಂದ ಫ್ಲಶ್ ಆಗಿ ಹೋಗ್ತದೆ. ಅದಕ್ಕೆ ಸಾಮಾನ್ಯವಾಗಿ ಹೇಳುವಂತದ್ದು ಚೆನ್ನಾಗಿ ನೀರು ಕುಡಿಬೇಕು. ಕರೆಕ್ಟ್, ಚೆನ್ನಾಗಿ ನೀರು ಕುಡಿಬೇಕಂತ. ನೀರು ಕುಡಿದರೆ ಆ ಮನುಷ್ಯನಿಗೆ ಮದ್ದಿನ ಅವಶ್ಯಕತೆ ಇಲ್ಲ ಆಕ್ಚುಲಿ. ಸೊ ನೀರು ಕುಡಿಯದಿದ್ದರೆ ಈ ಖನಿಜಗಳು ನಾನು ಹೇಳಿದಲ್ಲ, ಕ್ಯಾಲ್ಸಿಯಂ ಉಂಟು, ಫಾಸ್ಫೇಟ್ ಉಂಟು, ಯೂರಿಕ್ ಆಸಿಡ್ ಉಂಟು, ಅವೆಲ್ಲ ಒಟ್ಟಿಗೆ ಬಂದು ಒಂದು ಕಲ್ಲಿನ ಆಕಾರಕ್ಕೆ, ಆ ಕಲ್ಲಿನ ಸೈಜ್ಗೆ ಬರ್ತದೆ. ಸ್ಟಾರ್ಟಿಂಗ್ ಅಲ್ಲಿ ಅದು 1 mm ಇರಬಹುದು, ಮತ್ತೆ ಅದು ಸೇರಿ 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 ಅಪ್ ಟು 5 mm, ಅದಕ್ಕಿಂತ ದೊಡ್ಡ ಕಲ್ಲು ಕೂಡ ಆಗಲು ಸಾಧ್ಯ ಉಂಟು. ಆದರೆ ಇದಕ್ಕೆ ಪ್ರಥಮ ಕಾರಣ ಎಂತ ಹೇಳಿದ್ರೆ ಅದು ಅಲ್ಲಿ ಜಮೆಯಾದ ಖನಿಜಗಳು ಫ್ಲಶ್ ಆಗಿ ಹೋಗ್ಬೇಕು. ಕಿಡ್ನಿಯಿಂದ ಫ್ಲಶ್ ಆಗಿ ಹೋಗ್ಬೇಕಾದ್ರೆ ನೀರಿನ ಅಂಶ ಬೇಕು, ಆ ಜನ ಸರಿಯಾಗಿ ನೀರು ಕುಡಿಯಬೇಕು. ಸೊ ಆ ವ್ಯಕ್ತಿ ಸರಿಯಾಗಿ ನೀರು ಕುಡಿಯದಿದ್ದರೆ ಕಲ್ಲು ಫಾರ್ಮ್ ಆಗ್ತದೆ. ಮತ್ತೆ ಕೆಲವರಲ್ಲಿ ಭಾವನೆ ಉಂಟು, ನಾವೆಂದ್ರೆ ಅಕ್ಕಿಯ ಜೊತೆಗೆ ಅನ್ನದೊಟ್ಟಿಗೆ ಊಟ ಮಾಡುವಾಗ ಹೋದ ಕಲ್ಲು ಹೋಗಿ ಅಲ್ಲಿ ಜಮೆ ಆಗಿದೆ ಅಂತ. ಅದು ತಪ್ಪು, ಅದು ಅಲ್ಲ. ಸರಿ, ನಾವು ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿಯದಿದ್ದರೆ ಸರಿಯಾದ ಪ್ರಮಾಣ ಅಂತ ಹೇಳಿದ್ರೆ ಎಷ್ಟು ಅಂತ ಹೇಳ್ತೀರಿ ನೀವು? ದಿನಕ್ಕೆ ಎಷ್ಟು ನೀರು ಕುಡಿಬೇಕು? ನೋಡಿ, ಈಗ ನಾವು ನಮ್ಮ ಕರಾವಳಿಗೆ ಕಂಪೇರ್ ಮಾಡಿದ್ರೆ ಕರಾವಳಿಯಲ್ಲಿ ತುಂಬಾ ಸೆಕೆ. ಈಗ ಮಳೆಗಾಲದಲ್ಲಿ ಅಟ್ಲೀಸ್ಟ್ ಅವನು 1.5 1.5 ಲೀಟರ್ ತನಕ ನೀರು ಕುಡಿಯಲೇಬೇಕು. ಮತ್ತೆ ಸೆಕೆಗಾಲದಲ್ಲಿ ಅಪ್ ಟು 3 ಲೀಟರ್ಸ್ ಅವನು ನೀರು ಕುಡಿಯಲೇಬೇಕು. ನೀರು ಕುಡಿಯೋದ್ರಲ್ಲಿ ಅಸಡ್ಡೆ ತೋರಿಸಿದರೆ ಖಂಡಿತವಾಗಿಯೂ ಈ ಕಿಡ್ನಿ ಕಲ್ಲು ಅಥವಾ ಮೂತ್ರಪಿಂಡದ ಕಲ್ಲಿನ ಸಮಸ್ಯೆಗೆ ಅವನು ಒಳಗಾಗ್ತಾನೆ. ಸಾಮಾನ್ಯವಾಗಿ ಯಾವ ಏಜ್ ಅಲ್ಲಿ ಇಂಥ ಸಮಸ್ಯೆಗಳು ಬರಬಹುದು? ಆಕ್ಚುಲಿ ಇದಕ್ಕೆ ಏಜ್ ಫ್ಯಾಕ್ಟರ್ ಅಂತ ಇಲ್ಲ, ಯಾವ ಏಜಿನವರಿಗೆ ಕೂಡ ಕಿಡ್ನಿ ಸ್ಟೋನ್ ಬರಬಹುದು. ಆದ್ರೆ ಕಾಮನ್ಲಿ ನೋಡುದಾದ್ರೆ ಮಕ್ಕಳಲ್ಲಿ ತೀರಾ ಕಡಿಮೆ ಆಯ್ತಾ. ಸೊ ಆಫ್ಟರ್ 20 ಆಯ್ತಾ, ಆಫ್ಟರ್ 20 ಅಪ್ ಟು ಎನಿ ಏಜ್ ಮೂತ್ರಪಿಂಡದ ಕಲ್ಲು ಬರಬಹುದು ಆಯ್ತಾ. ಈಗ ನೀರನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ಕಾರಣಕ್ಕಾಗಿ ಬರ್ತದಾ? ಹೌದು, ನೀರನ್ನು ಹೊರತುಪಡಿಸಿ ಕೂಡ ಬೇರೆ ಕಾರಣದಿಂದಾಗಿ ಕೂಡ ಬರ್ತದೆ. ಫಾರ್ ಎಕ್ಸಾಂಪಲ್ ಕೆಲವರು ಎಂದರೆ ಸರಿಯಾಗಿ ಲೈಫ್ ಸ್ಟೈಲ್ ಬ್ಯಾಲೆನ್ಸ್ ಮಾಡುದಿಲ್ಲ, ಜೀವನ ಶೈಲಿ ಒಂದು ಕಾರಣ. ಸಿಕ್ಕಿದಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಜಗತ್ತಲ್ಲಿ ಈಗ ಮಾರ್ಕೆಟ್ ಅಲ್ಲಿ ಎಲ್ಲ ಫಾಸ್ಟ್ ಫುಡ್ ಸಿಗ್ತದೆ, ಸಾಸ್ ಹಾಕಿದ್ದು, ಟೊಮೆಟೊ ಸಾಸ್ ಹಾಕಿದ್ದು, ಅದು ತಿಂತಾರೆ. ಸೊ ರೆಡ್ ಮೀಟ್ ತಿಂತಾರೆ, ಸೊ ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಆಗ್ತದೆ. ಸೊ ಇಂಥದೆಲ್ಲ ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಆಗ್ತದೆ. ಅದು ಕೇವಲ ಕೆಂಪು ಮಾಂಸ ತಿಂದರೆ ಮಾತ್ರ. ಸೊ ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಆದ್ರೂ ಕೂಡ ಕಿಡ್ನಿಯಲ್ಲಿ ಸ್ಟೋನ್ ಫಾರ್ಮೇಷನ್ ಅಂತ ಹೇಳಿದ್ರೆ
ಕೆಂಪು ಮಾಂಸ ಅಂತ ಹೇಳಿದ್ರೆ ಅದರಲ್ಲಿ ಬೀಫ್ ಬರ್ತದೆ, ಮಟನ್ ಬರ್ತದೆ, ಕೆಲವು ಮೀನುಗಳು ಬರ್ತವೆ. ಸೊ ಇಂಥದ್ದೆಲ್ಲ ಅವಾಯ್ಡ್ ಮಾಡುದು ಒಳ್ಳೇದು. ಚಿಕನ್ ತೊಂದರೆ ಇಲ್ಲ ಅಂತ. ಚಿಕನ್ ತೊಂದರೆ ಇಲ್ಲ ಅಂದ್ರೆ ಚಿಕನ್ ಇಂದಾಗಿ ಕಿಡ್ನಿ ಸ್ಟೋನ್ ಆಗುದು ತುಂಬಾ ತೀರಾ ಕಡಿಮೆ. ಅಂದ್ರೆ ಚಿಕನ್ ಅಂತ ದೂರ ಇಡ್ಲಿಕ್ಕೆ ಕೂಡ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಫಾಸ್ಟ್ ಫುಡ್ ಅಲ್ಲಿ ಕೆಲವರು ಮಾಡಿ ಕೊಡುವಾಗ ಅದಕ್ಕೆ ಕೆಲವು ಟೊಮೆಟೊ ಸಾಸ್ ಇರ್ಬಹುದು, ಇಲ್ಲದಿದ್ರೆ ಕಾಲಿಫ್ಲವರ್ ಇರ್ಬಹುದು, ಹಾಗೆಲ್ಲ ಐಟಮ್ಸ್ ಹಾಕಿ ಕೊಡ್ತಾರೆ. ಸೊ ಅದರಿಂದಾಗಿ ಕೂಡ ಆಗಬಹುದು. ಈಗ ಸಾಮಾನ್ಯವಾಗಿ ಕಿಡ್ನಿ ಸ್ಟೋನು ಬರುವಂಥ ಅಥವಾ ಒಬ್ಬನ ದೇಹದ ಕಿಡ್ನಿಯಲ್ಲಿ ಸ್ಟೋನ್ ಆಗಿದೆ ಅನ್ನುವಂಥದ್ದನ್ನು ಆತನಿಗೆ ಗಂಭೀರವಾದ ನೋವು ಕಾಣಿಸುವುದಕ್ಕಿಂತ ಕೂಡ ಮೊದಲೇ ಏನಾದರೂ ಲಕ್ಷಣಗಳು ಗೋಚರಿಸುತ್ತಾ? ಇಲ್ಲ ನೋಡಿ, ಕಿಡ್ನಿಯಲ್ಲಿ ಒಂದು ನಾನು ಹೇಳಿದೆಲ್ಲ, ಸ್ಟಾರ್ಟ್ ಆಗುವಾಗ 1 mm ಇಂದ ಸ್ಟಾರ್ಟ್ ಆಗ್ತದೆ. ಸೊ ನಂತರ ಅದು ದೊಡ್ಡದಾಗ್ತಾ ಬರ್ತದೆ. ಸೊ 1 mm 2 mm ಇರುವಾಗ ಆ ಸ್ಟೋನ್ ಕಿಡ್ನಿಯಲ್ಲಿಯೇ ಇದ್ದರೆ ಆತನಿಗೆ ಮೇ ಬಿ ಮೈಲ್ಡ್ ಆಗಿ ಬೆನ್ನು ನೋವು ಬರ್ಬೋದು. ಅದನ್ನು ಅವನು ಅಸಡ್ಡೆ ಮಾಡ್ತಾನೆ. ಯಾಕಂದ್ರೆ ಹೇಳಿದ್ರೆ ಮೈಲ್ಡ್ ಬೆನ್ನು ನೋವು ಎಲ್ಲರಿಗೂ ಕೂಡ ಬರ್ತದೆ, ಏನೋ ಕಾರಣಕ್ಕಾಗಿ ಬೆನ್ನು ನೋವು ಬಂದಿರಬಹುದು. ಸೊ ಕಿಡ್ನಿಯಲ್ಲಿ ಸ್ಟೋನ್ ಇರುವ ತನಕ ನೋವು ಬರುವುದಿಲ್ಲ. ಸೊ ಅಲ್ಲಿಂದ ಮೂತ್ರನಾಳದ ಮೂಲಕ ಅದು ಕೆಳಗೆ ಬಂದರೆ, ಅಂದ್ರೆ ಮೂತ್ರದ ಒಟ್ಟಿಗೆ ಪಾಸ್ ಆಗ್ಲಿಕ್ಕೆ ಅಂತ ಕೆಳಗೆ ಬಂದರೆ ಆ ಟೈಮಲ್ಲಿ ನೋವು ಬರ್ತದೆ. ಸೊ ತನ್ನಿಂದ ತಾನಾಗಿ ಆ ಬರುವ ಪ್ರಕ್ರಿಯೆ ಬರುತ್ತೆ. ಹೌದು, ಕೆಲವರಲ್ಲಿ ತನ್ನಿಂದ ತಾನೇ, ಅಂದ್ರೆ ಅವರು ಸ್ವಲ್ಪ ನೀರು ಕುಡಿಲಿಕ್ಕೆಲ್ಲ ಜಾಸ್ತಿ ಮಾಡಿದ್ರೆ ತನ್ನಿಂದ ತಾನೇ, ಕೆಲವರಲ್ಲಿ, ಎಲ್ಲರದ್ರಲ್ಲಿ ಅಂತ ನಾನು ಹೇಳುದಿಲ್ಲ, ಕೆಲವರದ್ರಲ್ಲಿ ಬರ್ಲಿಕ್ಕೆ ಚಾನ್ಸಸ್ ಉಂಟು. ಅಂದ್ರೆ ಸ್ಟೋನ್ ಚಿಕ್ಕದಾಗಿದ್ರೆ 1 mm 2 mm ಆಗಿದ್ರೆ ಅದು ಮೂತ್ರಪಿಂಡದಿಂದ ಮೂತ್ರನಾಳದ ಮೂಲಕ ಮೂತ್ರದಲ್ಲಿ ಪಾಸ್ ಆಗುವ ಚಾನ್ಸಸ್ ಇರುತ್ತೆ. ಒಂದು ವೇಳೆ ಅದು ಗಾತ್ರದಲ್ಲಿ ದೊಡ್ಡದಾಗಿದ್ದರೆ ಮಾತ್ರ ಅದು, ಹೌದು, ಗಾತ್ರದಲ್ಲಿ ದೊಡ್ಡದಾಗಿದ್ರೆ ಬರುವುದು ಕಷ್ಟ. ಹೌದು, ಬರ್ಲಿಕ್ಕೆ ಅಂದ್ರೆ ಫಾರ್ ಎಕ್ಸಾಂಪಲ್ 9 mm 10 mm ಬರುವುದು ಕಷ್ಟ, ಬರ್ಲಿಕ್ಕೆ ಸಾಧ್ಯವಿಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು? ಹೋಮಿಯೋಪತಿಯಲ್ಲಿ ನೀವೇನು ಹೇಳ್ತೀರಿ ಅಂತ ಸಂದರ್ಭದಲ್ಲಿ? ಹೋಮಿಯೋಪತಿಯಲ್ಲಿ ಅಂತ ಹೇಳಿದ್ರೆ, ಈಗ ಮೂತ್ರನಾಳದಲ್ಲಿ ಕಿಡ್ನಿಯಲ್ಲೇ ಸ್ಟೋನ್ ಇದ್ದರೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ನಾರ್ಮಲ್ ಫಿಸಿಯಾಲಜಿ ಉಂಟು, ಅಂದ್ರೆ ಮೂತ್ರನಾಳದ ಸೈಜ್ ಅಂದ್ರೆ ಪೈಪ್ ಅಲ್ಲಿ ಅದಕ್ಕಿಂತ ಜಾಸ್ತಿ ಹೋಗ್ಲಿಕ್ಕೆ ಆಗುದಿಲ್ಲ. ಸೊ 8 mm 9 mm ಗಿಂತ ಜಾಸ್ತಿ ಹೋಗುದಿಲ್ಲ. ಸೊ ಕಲ್ಲು ಅದಕ್ಕಿಂತ ದೊಡ್ಡದಿದ್ರೆ ಕಿಡ್ನಿಯಲ್ಲಿ, ನಮ್ಮದ್ರಲ್ಲಿ ಕೆಲವು ಸ್ಪೆಷಲೈಸ್ಡ್ ಮೆಡಿಸಿನ್ ಉಂಟು. ಸೊ ನಾವು ಅದನ್ನು ಉಪಯೋಗಿಸಿ ಅದನ್ನು ಆ ವ್ಯಕ್ತಿ ತೆಗೆದುಕೊಂಡರೆ ಅದು ಕಲ್ಲು ಅಲ್ಲೇ ಕ್ರಾಶ್ ಆಗಿ ಹುಡಿಯಾಗಿ ಹೋಗುವ ಸಂಭವಗಳು ತುಂಬಾ ಉಂಟು. ಕಲ್ಲಲ್ಲೇ ಕ್ರಾಶ್ ಆಗಿ ಹುಡಿಯಾಗಿ ಹೋಗುತ್ತೆ. ಆರೋಗ್ಯ ಕಿರಣ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಿದ್ದೇವೆ. ಡಾಕ್ಟರ್ ಧೀರಜ್ ಫರ್ನಾಂಡಿಸ್ ಅವರು ಕಿಡ್ನಿ ಸ್ಟೋನ್ಗೆ ಯಾವ ಪರಿಹಾರ, ಏನು ಚಿಕಿತ್ಸೆ, ಅದು ಹೋಮಿಯೋಪತಿ ವಿಚಾರದಲ್ಲಿ ಮಂಗಳೂರಿನ ಫಾದರ್ ಮುಲ್ಲಸ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂಥ ಧೀರಜ್ ಫರ್ನಾಂಡಿಸ್ ಅವರು ಕಿಡ್ನಿ ಸ್ಟೋನ್ಗೆ ಹೋಮಿಯೋಪತಿ ಚಿಕಿತ್ಸೆ ಯಾವ ರೀತಿ ಅನ್ನೋ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಸ್ ಡಾಕ್ಟರ್, ನೀವು ಹೇಳಿದ್ರಿ ಮೆಡಿಸಿನ್ ಕೊಟ್ಟು ಕೂಡ ಅದನ್ನು ಕ್ರ್ಯಾಶ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಸೊ ಏನದು ಮೆಡಿಸಿನ್? ನಿಮ್ಮ ಹೋಮಿಯೋಪತಿಯ ಏನು ಮೆಡಿಸಿನ್ ಅದು? ಅಂದ್ರೆ ನಮ್ಮ ಹತ್ರ ಈಗ ಹೇಳಿದ ಹಾಗೆ ಪರ್ಟಿಕ್ಯುಲರ್ ಮೆಡಿಸಿನ್ ಅಂತಲ್ಲ, ಕಿಡ್ನಿ ಸ್ಟೋನ್ಗೆ ತುಂಬಾ ಮೆಡಿಸಿನ್ಸ್ ಉಂಟು. ಈಗ ಪೇಷಂಟ್ ಬಂದಾಗ ಆ ಸೈಜ್ಗೆ ಅನುಗುಣವಾಗಿ, ಅವರ ನೋವಿಗೆ ಅನುಗುಣವಾಗಿ, ಅವರ ಸಿಂಪ್ಟಮ್ಸ್ ಅಂತ ಹೇಳ್ತಾರೆ, ಎಂತ ಸೈನ್ಸ್ ಅವರು ತೋರಿಸ್ತಾರೆ, ಸಿಂಪ್ಟಮ್ಸ್ ಅವರು ತೋರಿಸ್ತಾರೆ, ಅದಕ್ಕೆ ಅನುಗುಣವಾದ ಮದ್ದನ್ನು ನಾವು ಕೊಡ್ತೇವೆ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇದೇ ಮದ್ದು ಕಲ್ಲಿಗೆ ಅಂತಲ್ಲ. ನಾವೀಗ ಫಾರ್ ಎಕ್ಸಾಂಪಲ್ ಪೇಷಂಟ್ ಬಂದಾಗ ಕೆಲವರು ಸ್ಕ್ಯಾನ್ ರಿಪೋರ್ಟ್ ತಂದೇ ಬರ್ತಾರೆ, ಕೆಲವರು ಬೆನ್ನು ನೋವು ತೀರ, ಅಂದ್ರೆ ಈ ನೋವು ಅಂತ ಹೇಳಿದ್ರೆ ವಿಪರೀತವಾಗಿರ್ತದೆ, ನೋವು ಸಹಿಸಲು ಸಾಧ್ಯವಾದ ಅಷ್ಟು ನೋವು ಇರ್ತದೆ. ಕೆಲವರೊಂದು 2-3 ದಿವಸ ಪೇನ್ ಕಿಲ್ಲರ್ ತಗೊಳ್ತಾರೆ, ನಂತರ ಅವರಿಗೆ ವಿಪರೀತವಾದಂತ ನೋವು ಅದು ಕಾಣಿಸಿಕೊಳ್ಳುವಾಗ ಈ ಕಲ್ಲು ಮೂತ್ರಪಿಂಡದಲ್ಲಿ ಇರುತ್ತೆ, ಮೂತ್ರಪಿಂಡದಿಂದ ಹೊರಗೆ ಬಂದಿರ್ತದೆ, ಆಯ್ತಾ? ಸೊ ಅದು ಹೊರಗೆ ಬಂದು ಮೂತ್ರನಾಳದಲ್ಲಿ ಎಲ್ಲಿಯಾದ್ರೂ ಸ್ಟಕ್ ಆಗಿ ಅಬ್ಸ್ಟ್ರಕ್ಟ್ ಆಗಿ ಇರ್ತದೆ. ಹೌದು, ಆ ಸಂದರ್ಭದಲ್ಲಿ ನೋವು ತೀರವಾಗಿರ್ತದೆ. ಆ ಸಂದರ್ಭದಲ್ಲಿ ಬೇರೆ ಏನು ಲಕ್ಷಣಗಳು ಗೋಚರಿಸುತ್ತೆ? ಈ ನೋವು ಅಲ್ಲದೆ ಆತನಿಗೆ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ವಾಂತಿ ಇರ್ತದೆ, ಉರಿ ಮೂತ್ರ ಇರ್ತದೆ, ಮತ್ತೆ ಕೆಲವೊಮ್ಮೆ ಕೆಂಪು ಮೂತ್ರ, ಅಂದ್ರೆ ಮೂತ್ರದೊಟ್ಟಿಗೆ ರಕ್ತ ಮಿಶ್ರಣವಾಗಿ ಹೋಗ್ತದೆ. ಇದೆಲ್ಲ ಅದರದ್ದು ಗಂಭೀರ ಸ್ಥಿತಿಗೆ ಬಂದಂತ ಒಂದು. ಈಗ ಮೆಡಿಸಿನ್ ಬಂದಾಗ ನೀವು ಹೇಳಿದ್ರಿ ಬೇರೆ ಬೇರೆ ತರದ್ದು ಮೆಡಿಸಿನ್ ಅಂತ. ಏನದು? ಈಗ ಹೋಮಿಯೋಪತಿ ಅಂತ ಹೇಳುವಾಗ ಸ್ವಲ್ಪ ಕುತೂಹಲಗಳು. ಈಗ ಬೇರೆ ಬೇರೆ ಮೆಡಿಸಿನ್ ಏನದು ಅಂತ, ಯಾವೆಲ್ಲ ಮೆಡಿಸಿನ್ಗಳು ಅಂತ ಹೇಳ್ಬೋದಾ? ನಾನು ಹೆಸರು ಹೇಳ್ಬೇಕಾ? ಹೌದು, ಅಂದ್ರೆ ನಮ್ಮದ್ರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಎರಡು, ಅಂದ್ರೆ ಹೆಸರು ಹೇಳಿದ ತಕ್ಷಣ ನಮ್ಗೆ ಗೊತ್ತಾಗುದಿಲ್ಲ. ಸರಿ, ಕ್ಯೂರಿಯಾಸಿಟಿ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಮನುಷ್ಯನಿಗೆ 2 ಕಿಡ್ನಿಗಳು ಉಂಟು, ರೈಟ್ ಕಿಡ್ನಿ, ಲೆಫ್ಟ್ ಕಿಡ್ನಿ. ನಮ್ಮದ್ರಲ್ಲಿ ಮೆಡಿಸಿನ್ ಹೇಗೆ ಉಂಟು ಅಂತ ಹೇಳಿದ್ರೆ, ಲೆಫ್ಟ್ ಕಿಡ್ನಿಯಲ್ಲಿ ಕಲ್ಲಾದ್ರೆ ಯಾವ ಮೆಡಿಸಿನ್ ಕೊಡ್ಬೇಕು ಅದು ಸಪರೇಟ್ ಆಗಿ ಉಂಟು, ರೈಟ್ ಕಿಡ್ನಿಯಲ್ಲಿ ಕಲ್ಲಾದ್ರೆ ಯಾವ ಮೆಡಿಸಿನ್ ಕೊಡ್ಬೇಕು ಅದಕ್ಕೆ ಸಪರೇಟ್ ಆಗಿ ಉಂಟು. ಒಂದು ವೇಳೆ ಸ್ಟೋನ್ ಕಿಡ್ನಿಯ ಒಳಗೆ ಉಂಟು ಅಂತಂದ್ರೆ ಯಾವ ಮೆಡಿಸಿನ್ ಕೊಡ್ಬೇಕು, ಇಳಿದು ಕೆಳಗೆ ಬಂದಿದೆ ಅಂತ ಹೇಳಿದ್ರೆ ಯಾವುದು ಮೆಡಿಸಿನ್ ಕೊಡ್ಬೇಕು. ಫಾರ್ ಎಕ್ಸಾಂಪಲ್ ಈಗ ಬರ್ಬೆರಿಸ್ ವಲ್ಗ್ಯಾರಿಸ್ ಅಂತ ಉಂಟು,
ಈ ರೈಟ್ ಕಿಡ್ನಿಗೆ ಇಂಥದ್ದೇ ಮೆಡಿಸಿನ್, ಲೆಫ್ಟ್ ಕಿಡ್ನಿಗೆ ಇಂಥದ್ದೇ ಮೆಡಿಸಿನ್, ಯಾಕೆ ಅದು? ಅದಂದ್ರೆ ಮೆಡಿಸಿನ್ ಪ್ರೂವ್ ಮಾಡಿದ ಪ್ರಕಾರ, ಅಂದ್ರೆ ಮೆಡಿಸಿನ್ ಅದು ನಾವು ಹೇಳ್ತೇವೆ ಡ್ರಗ್ ಪ್ರೂವ್ ಮಾಡುವಾಗ, ಮನುಷ್ಯನ ಮೇಲೆ ಡ್ರಗ್ ಅನ್ನು ಪ್ರೂವ್ ಮಾಡುವಾಗ ಅವರದ್ರಲ್ಲಿ ಅದು ಸ್ವಲ್ಪ ಒಳ್ಳೆ ಎಫೆಕ್ಟ್ ತೋರಿಸಿದೆ ಡ್ರಗ್ ಪ್ರೂವಿಂಗ್ ಮಾಡುವಾಗ. ಸೊ ಅದು ಹಾಗೆ ಕ್ಲಾಸಿಫೈ ಆಗಿದೆ, ಅಂದ್ರೆ ರೈಟ್ ಕಿಡ್ನಿಗಾದ್ರೆ ಈ ಮೆಡಿಸಿನ್, ಲೆಫ್ಟ್ ಕಿಡ್ನಿಗಾದ್ರೆ ಈ ಮೆಡಿಸಿನ್ ಅಂತ. ಹೌದು, ಅಂದ್ರೆ ಆ ಪರ್ಟಿಕ್ಯುಲರ್ ಕಿಡ್ನಿಯಲ್ಲಿ ಸ್ಟೋನ್ ಇದ್ರೆ ಒಳ್ಳೆ ವರ್ಕ್ ಆಗ್ತದೆ. ಹೌದು, ಅಂದ್ರೆ ಅದು ಖಾಲಿ ಒಬ್ಬರ ಮೇಲೆ ಪ್ರಯೋಗ ಮಾಡಿದ್ದಲ್ಲ, ಅದು ಡ್ರಗ್ ಪ್ರೂವ್ ಮಾಡುವಾಗ ಮೇ ಬಿ ಅರೌಂಡ್ 1000 to 2000 ಸಬ್ಜೆಕ್ಟ್ಸ್ ಮೇಲೆ ಪ್ರಯೋಗ ಮಾಡಿದಾಗ ಅದೊಂದು ರಿಸಲ್ಟ್ ಕಂಡು ಬಂದಿದೆ. ಅಂದ್ರೆ ಈ ಮೆಡಿಸಿನ್ ರೈಟ್ ಕಿಡ್ನಿ ಸ್ಟೋನ್ ಅಲ್ಲಿ ಇದ್ದವರಿಗೆ ಕೊಟ್ಟಾಗ ಒಳ್ಳೆ ವರ್ಕ್ ಆಗ್ತದೆ, ಈ ಮೆಡಿಸಿನ್ ಲೆಫ್ಟ್ ಕಿಡ್ನಿಯಲ್ಲಿ ಸ್ಟೋನ್ ಇದ್ದಾಗ ಕೊಟ್ಟಾಗ ಒಳ್ಳೆ ವರ್ಕ್ ಆಗ್ತದೆ ಅಂತ ಅದು ಪ್ರೂವ್ ಆಗಿದೆ. ಹಾಗೆ ಎಸ್, ಆ ಮೆಡಿಸಿನ್ ಮೂಲಕ ನೀವು ಅದನ್ನು ಕ್ರಾಶ್ ಮಾಡಿ ಇದು ಮಾಡಕ್ಕೆ ಅದು ಅಂದ್ರೆ ದೊಡ್ಡ ಸ್ಟೋನ್ ಇರುವಾಗ ಮತ್ತೆ ಕ್ರಾಶ್, ಫಾರ್ ಎಕ್ಸಾಂಪಲ್ 4 mm ಅಪ್ ಟು 10 mm ಹೀಗೆ ಪಾಸ್ ಆಗ್ತದೆ ನಮ್ಮ ಮೆಡಿಸಿನ್ ಅಲ್ಲಿ ನಾವು ಕೊಟ್ಟಾಗ, ಹೀಗೆ ಪಾಸ್ ಆಗಿ ಹೋಗ್ತದೆ ಅದು. ಹೌದು. ಅದಲ್ಲದೆ ಈಗ ಸಾಮಾನ್ಯವಾಗಿ ನೀವು ಈಗ ಬಂದ ತಕ್ಷಣ, ಈಗ ಪೇಷಂಟ್ ಬಂದ ತಕ್ಷಣ ಬೇರೆ ಏನಾದರೂ ಟೆಸ್ಟ್ ಮಾಡಿ ಅವನಿಗೆ ಎಸ್ ಇದು ಇಂಥದ್ದೇ ಸಮಸ್ಯೆ ಇರಬೇಕು ಅನ್ನೋದನ್ನು ಕೆಲವರು ಅಂದ್ರೆ ಸ್ಕ್ಯಾನಿಂಗ್ ಮಾಡದೆ ಬರ್ತಾರೆ ನಮ್ಮ ಹತ್ರ, ಅಂದ್ರೆ ಬೆನ್ನು ವಿಪರೀತ ಬೆನ್ನು ಸಹಿಸಲಿಕ್ಕೆ ಆಗುದಿಲ್ಲ ಅಂತ ಬರ್ತಾರೆ. ಅಂತವರಿಗೆ ನಾವು ಕೂಡಲೇ ಸ್ಕ್ಯಾನಿಂಗ್ ಅನ್ನು ಬರೆದು ಕೊಡ್ತೇವೆ, ಅಂತವರು ಕೂಡಲೇ ಸ್ಕ್ಯಾನಿಂಗ್ ಅನ್ನು ಮಾಡಬೇಕು. ಒಂದು ವೇಳೆ ಸ್ಕ್ಯಾನಿಂಗ್ ಅಲ್ಲಿ ಕೂಡ ನಮಗೆ ಕಲ್ಲಿನ ಬಗ್ಗೆ ಜಾಸ್ತಿ ಪಿಕ್ಚರ್ ಸಿಗುದಿಲ್ಲ ಆದ್ರೆ CT ಸ್ಕ್ಯಾನಿಂಗ್ ಕೂಡ ನಾವು ಕೆಲವೊಮ್ಮೆ ಕಳಿಸ್ತೇವೆ. ಪ್ಲಸ್ ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡ್ತೇವೆ, ಯೂರಿಕ್ ಆಸಿಡ್ ಲೆವೆಲ್ ನೋಡ್ತೇವೆ, ಪ್ಲಸ್ RFT ನೋಡ್ತೇವೆ, ರೀನಲ್ ಫಂಕ್ಷನ್ ಟೆಸ್ಟ್ ನೋಡ್ತೇವೆ, ಇಲ್ಲಿ ಆದ್ರೂ ಅಬ್ಸ್ಟ್ರಕ್ಟ್ ಆಗಿ ಕಿಡ್ನಿಗೆ ಎಂತಾದ್ರೂ ಹಾನಿಯಾಗಿದೆ ಅಂತ ನಾವು ನೋಡ್ತೇವೆ ಬ್ಲಡ್ ಟೆಸ್ಟ್ ಅಲ್ಲಿ. ಹೌದು, ಸೊ ಇಂಥದ್ದೆಲ್ಲ ಪರೀಕ್ಷೆಗಳು ನಾವು ಪೇಷಂಟ್ ಬಂದಾಗ ಮೊದಲಿಗೆ ಮಾಡ್ತೇವೆ. ಎಸ್, ಅಂದ್ರೆ ಈಗ ಒಟ್ಟು ಒಂದು ಮೆಡಿಸಿನ್ ಮೂಲಕನೇ ನೀವು ಅದನ್ನು ಏನು ಅವನಿಗೊಂದು ಉಪಶಮನ ಮಾಡುವಂಥದ್ದು. ಮೆಡಿಸಿನ್ ಮೂಲಕವೇ ಒಂದು ನಾವು ಉಪಶಮನ ಮಾಡ್ತೇವೆ, ವಿದೌಟ್ ಸರ್ಜರಿ. ವಿದೌಟ್ ಸರ್ಜರಿ. ಎಸ್, ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಮತ್ತು ತುಂಬ ಆಸಕ್ತಿದಾಯಕವಾದ ವಿಚಾರ ಅಂತ ಹೇಳಿದ್ರೆ, ಯಾಕಂದರೆ ನಾವು ಬೇರೆ ಅಲೋಪತಿ ಮೆಡಿಸಿನ್ ಎಲ್ಲ ಅಂತ ಆದರೆ ಸಣ್ಣ ಪುಟ್ಟ ವಿಚಾರಗಳಿಗೆ ಕೂಡ ಸರ್ಜರಿ ಅಂತದ್ದು ಸಾಮಾನ್ಯವಾಗಿರುವಂಥದ್ದು. ಸೊ ಹಾಗಾಗಿ ಈಗ ಸರ್ಜರಿ ಅನ್ನುವಂಥ ಒಂದು ಆಸ್ಪೆಕ್ಟ್ ಇಲ್ಲದೆಯೂ ಹೌದು ಒಳ್ಳೆಯ ಚಿಕಿತ್ಸೆ ಮತ್ತು ಎಲ್ಲ ಉಪಶಮನವನ್ನು ಕೊಡ್ಲಿಕ್ಕೆ ಆಗತ್ತೆ. ಏನದು ಏನು ಒಡಿಸ ತಂತ್ರಗಾರಿಕೆ ಏನದು, ಅಥವಾ ಏನು ಥಿಯರಿ ಅಂತದ್ದು, ಥಿಯರಿ ಏನು ಅಂತ? ಈಗ ಅಲ್ಲ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಕಿಡ್ನಿಯಲ್ಲಿ ಇದ್ದ ಸ್ಟೋನ್ ಈಗ ಅಪ್ ಟು 10 mm ಸರ್ಜರಿ ಬೇಕಂತಲೇ ಇಲ್ಲ, ಸೊ ಆಪ್ಷನ್ ಉಂಟು. ಈಗ ಫಾರ್ ಎಕ್ಸಾಂಪಲ್ ಪೇಷಂಟ್ ಹೇಳ್ತಾರೆ ನನಗೆ 1 mm 2 mm ಸ್ಟೋನ್ ಇದ್ರು ನನಗೆ ಸರ್ಜರಿ ಬೇಕಂತ ಹೇಳಿದ್ರೆ ಅವರು ಸರ್ಜರಿಗೆ ಹೋಗ್ಬೋದು. ಆದ್ರೆ ಅಪ್ ಟು 10 mm ಸರ್ಜರಿ ಅಗತ್ಯ ಇಲ್ಲ. ಸೊ ಅಗತ್ಯ ಇಲ್ಲದ ಕಡೆ ಸರ್ಜರಿ ಮಾಡುದು ನನಗೆ ಅನಿಸ್ತದೆ ಅದು ಸುಮ್ಮನೆ. ಅಪ್ ಟು 10 mm ಮದ್ದಲ್ಲೇ ಪಾಸ್ ಆಗ್ತದೆ. ಹೌದು, ಹೋಮಿಯೋಪತಿ ಬಿಟ್ಟು ಕೂಡ ಕೆಲವೊಮ್ಮೆ ನಾವು ಕೇಳಿರ್ಬೇಕು, ಯಾಕಂದ್ರೆ ಕೆಲವು ಸಿಸ್ಟಮ್ ಅಲ್ಲಿ ಕೆಲವು ಮೆಡಿಸಿನ್ ಯೂಸ್ ಮಾಡ್ತಾರೆ ವಿದೌಟ್ ಸರ್ಜರಿ, ಅಪ್ ಟು 10 mm ಸ್ಟೋನ್ ಪಾಸ್ ಆಗ್ತದೆ. ಹೌದು. ಈಗ ಸ್ಟೋನ್ ಒಮ್ಮೆ ಬಂತು ನೀವೀಗ ಅದನ್ನು ಮೆಡಿಸಿನ್ ಕೊಟ್ಟು ಪಾಸ್ ಆಯಿತು, ಮುಂದೆ ಆ ವ್ಯಕ್ತಿಗೆ ಮತ್ತೆ ಸ್ಟೋನ್ ಆಗೋ ಸಾಧ್ಯತೆಗಳು ಉಂಟಾ ಇಲ್ವಾ, ಅಥವಾ ಅವನು ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು? ಹೌದು ನೋಡಿ, ಮುಂದೆ ಅಂತ ಹೇಳಿದ್ರೆ ತುಂಬಾ ಜನರಲ್ಲಿ ಒಮ್ಮೆ ಕಿಡ್ನಿ ಸ್ಟೋನ್ ಬಂದರೆ ಅವರಿಗೆ ಪುನಃ ಕಿಡ್ನಿ ಸ್ಟೋನ್ ಆಗುವ ಸಂಭವ ತುಂಬಾ ಜಾಸ್ತಿ. ಆಯ್ತಾ? ಸೊ ಒಮ್ಮೆ ಒಂದು ಬಾರಿ ಕಿಡ್ನಿ ಸ್ಟೋನ್ ಆದಾಗ ನೀವು ಕುತ್ಕೊಂಡು ಹೇಳಿರ್ತೀರಿ ನೀರು ಕುಡಿಬೇಕು, ಚೆನ್ನಾಗಿ ನೀರು ಕುಡಿಬೇಕು ಅಂತ. ಸೊ ಸಾಮಾನ್ಯವಾಗಿ ಸ್ವಲ್ಪ ನೀರು ಕುಡಿಯೋ ಅಭ್ಯಾಸ ಮಾಡಿಕೊಂಡಿರಬಹುದು, ಆದ್ರೂ ಕೂಡ ಬರುತ್ತೆ. ಮತ್ತೆ ಅವರು ಡಯಟ್ ಅಲ್ಲಿ ಸ್ವಲ್ಪ ಜಾಗರೂಕತೆಯಾಗಿ ಇಲ್ಲದಿದ್ದರೆ, ಅಂದ್ರೆ ಜಾಗ್ರತೆ ಮಾಡುದಿಲ್ಲ ಅಂದ್ರೆ ಸ್ವಲ್ಪ ರೆಡ್ ಮೀಟ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ. ನಾನು ಹೇಳಿದಾಗೆ ಕಾಲಿಫ್ಲವರ್, ಪಾಲಕ್, ಮತ್ತೆ ಸ್ವಲ್ಪ ಏಡ್ ಡ್ರಿಂಕ್ಸ್, ಬಿವರೇಜಸ್ ಎಲ್ಲ ಸ್ವಲ್ಪ ಕುಡಿತಾರಾದ್ರೆ ಆಗುವ ಸಂಭವ ಉಂಟು. ಮತ್ತೆ ಅದನ್ನು ಬಿಟ್ಟು ಕೂಡ ಪಾಲಕ್ ಇನ್ನೊಂದು ಹೇಳಿದ್ರಿ ಕಾಲಿಫ್ಲವರ್, ಇದು ತಿನ್ನಬಾರದು ಅಂತ ಹೇಳುದಾ? ನಾನು ತಿನ್ನಬಾರದಂತ ಹೇಳುದಿಲ್ಲ, ಕಡಿಮೆ ಮಾಡ್ಬೇಕು. ಯಾಕೆ ಅದು ಡಾಕ್ಟರ್? ಅದೇ ನಾನು ಹೇಳಿದಲ್ಲ, ಕೆಲವು ಖನಿಜಾಂಶ ಅದರಲ್ಲಿ ಜಾಸ್ತಿ ಇರ್ತದೆ, ಫಾಸ್ಫೇಟ್ ಆಗಿರ್ಬಹುದು, ಕ್ಯಾಲ್ಸಿಯಂ ಆಗಿರ್ಬಹುದು. ಸೊ ಅದು ಖನಿಜಗಳು ಸ್ವಲ್ಪ ಜಾಸ್ತಿಯಾಗಿ ಆ ವೆಜಿಟೇಬಲ್ ಗಳಲ್ಲಿ, ಆ ತರಕಾರಿ ಪದಾರ್ಥಗಳಲ್ಲಿ ಇರ್ತದೆ. ಸೊ ನಾವು ಅಂದ್ರೆ ಯಾವಾಗ್ಲೂ ಒಮ್ಮೆ ತಿಂದ್ರೆ ತೊಂದರೆ ಇಲ್ಲ, ಅದು ಫ್ರೆಶ್ ಆಗಿ ಹೋಗ್ತದೆ. ಫಾಸ್ಟ್ ಫುಡ್ ಅಲ್ಲಿ ಅಂತ ಹೇಳಿದ್ರೆ ಅದೆಲ್ಲ ಅದರದ್ದೇ ಪಾರ್ಟ್. ಕರೆಕ್ಟ್, ಹೌದು. ಸೊ ಅದು ಕಡಿಮೆ. ಕೆಲವರು ಪ್ರತಿನಿತ್ಯನೂ ಸಂಜೆ ಹೊತ್ತಿಗೆ ಮಧ್ಯಾಹ್ನ ಹೊತ್ತಿಗೆ ಫಾಸ್ಟ್ ಫುಡ್ ತಿನ್ನೋರು ಇರ್ತಾರೆ. ಮತ್ತೆ ಇನ್ನೊಂದು ನೀವು ಕೇಳಿದ ಹಾಗೆ ಕೆಲವರಲ್ಲಿ ಈ ಫ್ಯಾಕ್ಟರ್ ಇಲ್ಲದೆ ಕೂಡ ಕಿಡ್ನಿ ಸ್ಟೋನ್ ಫಾರ್ಮ್ ಆಗ್ತದೆ. ಆಯ್ತಾ? ಸೊ ಅದು ಒಂದು ಕಿಡ್ನಿಯ ಪ್ರಾಪರ್ಟಿ ಕೆಲವರದ್ರಲ್ಲಿ. ಅಂದ್ರೆ ಅವರು ನೀರು ಸರಿಯಾಗಿ ಕುಡಿತಾರೆ, ಅವರ ಜೀವನ ಶೈಲಿ ಕೂಡ ಸರಿಯಾಗಿ ಉಂಟು, ಆದ್ರೂ ಕೂಡ ಕಿಡ್ನಿ ಸ್ಟೋನ್ ಫಾರ್ಮೇಶನ್ ಆಗ್ತದೆ. ಆಯ್ತಾ? ಅಂದ್ರೆ ಅದು ಇರ್ತದೆ, ಒಂದು ಮೇ ಬಿ 100 ಪೀಪಲ್ಸ್ 10 ಜನರಿಗೆ ಅದೊಂದು ಇರ್ತದೆ, ಕಿಡ್ನಿಯ ಒಂದು ಪ್ರಾಪರ್ಟಿ. ಸೊ ಅದಕ್ಕೆ ಕೂಡ ಸೃಷ್ಟಿ ಆಗ್ತದೆ. ಸೊ ಅವರಿಗೆ ಕೂಡ ಹೋಮಿಯೋಪತಿಯಲ್ಲಿ ಅಂದ್ರೆ ಮುಂದಕ್ಕೆ ಒಮ್ಮೆ ಸ್ಟೋನ್ ಪಾಸ್ ಆದ್ಮೇಲೆ ಮುಂದಕ್ಕೆ ಕೂಡ ಸ್ಟೋನ್ ಫಾರ್ಮ್ ಆಗದ ಹಾಗೆ ಮೆಡಿಸಿನ್ಸ್ ನಮ್ಮಲ್ಲಿ ಉಂಟು. ಅದಕ್ಕೆ ನಾವು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೇವೆ. ಏನದು? ಕಾನ್ಸ್ಟಿಟ್ಯೂಷನಲ್ ಥೆರಪಿ
ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಒಮ್ಮೆಗೆ ಅವನು ನೋವಿನಲ್ಲಿ ಬಂದ, ಒಮ್ಮೆಗೆ ಸ್ಟೋನ್ ಪಾಸ್ ಆಗಿ ಹೋಯ್ತು. ಸೊ ನಿಮಗೆ ಹೇಳ್ತಾನೆ ಅಂತಂದ್ರೆ, ನಾನು ಡಾಕ್ಟರ್ ನಾನೊಂದು 4-5 ವರ್ಷದಿಂದ ನನಗೆ ಹೀಗೆ ಸ್ಟೋನ್ ಆಗ್ತಾ ಉಂಟು, ನಾನು ಬಂದು ತೆಗಿತಾ ಇದ್ದೇನೆ. ಸೊ ಅವರಿಗೆ ಅಂದ್ರೆ ಒಂದು ನಾವು ಕೇಸ್ ಟೇಕಿಂಗ್ ಅಂತ ಪ್ರೊಸೀಜರ್ ಮಾಡ್ತೇವೆ. ಕೇಸ್ ಟೇಕಿಂಗ್ ಅಂತ ಹೇಳಿದ್ರೆ ಎಲ್ಲ ಅವರ ಜೀವನ ಶೈಲಿ ಎಲ್ಲವನ್ನು ನೋಡಿಕೊಂಡು ಒಂದು ಪ್ರತ್ಯೇಕ ಒಂದು ಮೆಡಿಸಿನ್ಗೆ ಬರ್ತೇವೆ. ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ ಅಂತ ಹೇಳ್ತೇವೆ. ಮೇ ಬಿ ಅವರ ಎಲ್ಲ ಅಂದ್ರೆ ಹಸಿವು ಹೇಗೆ ಉಂಟು, ಅವರ ಅಂದ್ರೆ ಮನಸ್ಸಿನ ಯೋಚನೆಗಳು ಹೇಗೆ ಉಂಟು, ಅದನ್ನೆಲ್ಲ ಕಂಪೇರ್ ಮಾಡಿ ಅವರ ಜೀವನ ಶೈಲಿ ಹೇಗೆ ಉಂಟು, ಅವರಿಗೆ ಸ್ಟ್ರೆಸ್ ಫ್ಯಾಕ್ಟರ್ ಉಂಟಾ, ಹಾಗೆ ಅವರ ತಂದೆ ತಾಯಿ ಯಾರಿಗಾದ್ರೂ ತೊಂದರೆ ಈ ಸ್ಟ್ರೆಸ್ ಇಂದಾಗಲೂ ಕೂಡ ಕಾರಣ ಆಗುತ್ತಾ? ಇಲ್ಲ, ನಾನು ಹೇಳಿದ್ ನಮ್ಮ ಕಾನ್ಸ್ಟಿಟ್ಯೂಷನಲ್ ಥೆರಪಿಯಲ್ಲಿ ಇದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತೇವೆ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಈಗ ಡಾಕ್ಟ್ರೆ ಈಗ ಒಂದು ಬಾರಿ ಆಯ್ತು, ಅವನಿಗೆಲ್ಲ ಚಿಕಿತ್ಸೆ ಕೊಟ್ಟು ನೀವು ಆಯ್ತು ತೆಗೀತು ಹೋಯ್ತು, ಮತ್ತೊಮ್ಮೆ ಕೂಡ ಆಗೋ ಸಾಧ್ಯತೆಗಳು ಉಂಟು ಅಂತ ಹೇಳಿದ್ರೆ, ಸಾಧ್ಯತೆ ಉಂಟು. ಈ ಮತ್ತೊಮ್ಮೆ ಸೆಕೆಂಡ್ ಟೈಮ್ ಆರ್ ಥರ್ಡ್ ಟೈಮ್ ಅಲ್ಲಿ ಆಗುವಾಗ ಈ ಸ್ಟೋನ್ ಪ್ರಮಾಣ ಉಂಟಲ್ಲ, ಗಾತ್ರ, ಅದು ಏನು ಹಳೆಯದಷ್ಟಾಗೆ ಅದು ಸಾಧ್ಯ ಉಂಟು. ಸ್ಟಾರ್ಟ್ ಆಗುದು 1 mm ಇಂದಾಗಿ. ಸೊ ಅವರು ಫಸ್ಟಿಗೆ ಒಂದು 5 mm ಇದ್ದದ್ದು ತೆಗೆಸಿಬಿಟ್ರು. ನೆಕ್ಸ್ಟ್ ಒಂದು ಅಂದ್ರೆ ಅವರು ಜಾಸ್ತಿ ನೋಡ್ಕೊಳ್ಳಿಲ್ಲ, ಪುನಃ 1 mm ಇಂದ ಸ್ಟಾರ್ಟ್ ಆಗ್ತದೆ. 1 mm ಇಂದ 2 mm 3 mm 4 ಹಾಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಇಲ್ಲಿ ಅದರ ಆಕ್ಸಿಡೆಂಟ್ಲಿ ನೋವು ಬಂದು ಸ್ಕ್ಯಾನ್ ಮಾಡುವಾಗ ಅವರಿಗೆ ಗೊತ್ತಾಗ್ತದೆ ಇಷ್ಟು ದೊಡ್ಡ ಕಲ್ಲುಂಟಂತ. ಎಸ್, ಆರೋಗ್ಯ ಕಿರಣ ಮಾತುಕತೆಯನ್ನು ಮತ್ತೆ ಮುಂದುವರಿಸಿದ್ದೇವೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಮಂಗಳೂರಿನ ಫಾದರ್ ಮುಲ್ಲಸ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ಧೀರಜ್ ಫೆರ್ನಾಂಡಿಸ್ ಅವರಿದ್ದಾರೆ. ಅವರು ಕಿಡ್ನಿ ಸ್ಟೋನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕಿಡ್ನಿ ಸ್ಟೋನ್ಗೆ ಏನು ಪರಿಹಾರ ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಅನ್ನೋದು ಇವತ್ತಿನ ನಮ್ಮ ಮಾತುಕತೆ. ಮಾತುಕತೆ ಸಂದರ್ಭದಲ್ಲಿ ಈಗಾಗಲೇ ನಾವು ಅನೇಕ ವಿಚಾರವನ್ನು ಮಾತಾಡಿದೆವು. ಯಾವ ರೀತಿ ಒಂದು ಏನು ಸರ್ಜರಿ ಇಲ್ಲದೆ ಕಿಡ್ನಿ ಸ್ಟೋನನ್ನು ಕಿಡ್ನಿ ಅಂದರೆ ಮೂತ್ರಪಿಂಡದಲ್ಲಿ ಉಂಟಾಗಿರುವ ಆ ಸ್ಟೋನ್ ಏನು ಕಲ್ಲು ಅಂತ ಏನಿರುತ್ತೆ ಅದನ್ನು ಯಾವ ರೀತಿ ನಮಗೆ ತೆಗಿಲಿಕ್ಕೆ ಆಗುತ್ತೆ ಅನ್ನೋದನ್ನು. ಎಸ್ ಡಾಕ್ಟರ್, ನೀವು ಹೇಳಿದ್ರೆ ಕೆಲವೊಮ್ಮೆ ಏನು ಮತ್ತೊಮ್ಮೆ ರಿಪೀಟ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ ಅಂತ. ಈಗ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಿದ್ರು ಕೂಡ ರಿಪೀಟ್ ಆಗುವಂತ ಒಂದು ಸಾಧ್ಯತೆ ಕೆಲವರಲ್ಲಿ ಎಲ್ಲದರಲ್ಲಿ ಎಲ್ಲ ಜನರಲ್ಲಿ ಅಲ್ಲ, ಕೆಲವರಲ್ಲಿ ಯಾರಿಗೆ ಆ ಪ್ರಾಪರ್ಟಿ ಉಂಟು ಪರ್ಟಿಕ್ಯುಲರ್ ಆಗಿ ಅಂತವರಲ್ಲಿ ಕೆಲವೊಮ್ಮೆ ಕಾರಣ ಬರ್ತದೆ. ಎಸ್ ಈಗ ಒಂದು ತೆಗೆಯುವಂಥ ಪ್ರೋಸೆಸ್ ಚಿಕಿತ್ಸೆಯನ್ನು ಹೇಳಿದ್ರಲ್ಲ, ಈಗ ನಿಮ್ಮ ಆಸ್ಪತ್ರೆಗೆ ಬಂದಾಗ ಯಾವ ರೀತಿ ನೀವು ಅದನ್ನು ಅಟೆಂಡ್ ಮಾಡ್ತೀರಿ, ಏನು ಮಾಡ್ತೀರಿ, ಯಾವ ರೀತಿ ತಪಾಸಣೆಗಳು ಆರಂಭ ಆಗುತ್ತೆ? ಅದೇ ಈಗ ನಾನು ಹೇಳಿದೆಲ್ಲ, ಫಾರ್ ಎಕ್ಸಾಂಪಲ್ ಅವರು ಕಿಡ್ನಿಯಲ್ಲಿ ಸ್ಟೋನ್ ಉಂಟು, ನೋವಿಲ್ಲದೆ ಅವರು ಬಂದ್ರೆ ನಾವು ಸರ್ಜರಿ ಯೂನಿಟ್ ಅಂತ ಉಂಟು, ಅಲ್ಲಿ ರೆಫರ್ ಮಾಡ್ತೇವೆ. ಸೊ ಅಲ್ಲಿ ಕೇಸ್ ಟೇಕಿಂಗ್ ಪ್ರೋಸೆಸ್ ಆಗ್ತದೆ. ಅಂದ್ರೆ ಅವರ ರಿಪೋರ್ಟ್ ನೋಡಿ, ಕೆಲವೊಮ್ಮೆ ಅಗತ್ಯ ಬಿದ್ದರೆ ಕೆಲವು ಬ್ಲಡ್ ರಿಪೋರ್ಟ್ಸ್ ಅನ್ನು ನಾವು ಮಾಡಿಸ್ತೇವೆ, ನಮ್ಮ ಲ್ಯಾಬೊರೇಟರಿ ಸರ್ವಿಸ್ ಅಲ್ಲಿ ಮಾಡಿಸ್ತೇವೆ. ಮತ್ತೆ ಕೆಲವರು ನೋವಿಂದ ಬಂದರೆ ನಮ್ಮಲ್ಲಿ ಕ್ಯಾಶುಯಾಲಿಟಿ ಉಂಟು, ಕ್ಯಾಶುಯಾಲಿಟಿಯಲ್ಲಿ ನಾವು ಅಡ್ಮಿಟ್ ಮಾಡ್ತೇವೆ. ಸೊ ಒಂದು ವೇಳೆ USC ಅಗತ್ಯ ಇದ್ರೆ USC ಮಾಡ್ಲಿಕ್ಕೆ ಹೇಳ್ತೇವೆ, ಇಲ್ಲ ಕೆಲವೊಮ್ಮೆ USC ತೆಗೆದುಕೊಂಡು ಬರ್ತಾರೆ. ಸೊ ಅದಕ್ಕೆ ಅನುಗುಣವಾಗಿ ನಾವು ಅಲ್ಲಿಯೇ ಆ ಮದ್ದನ್ನು ಅವರಿಗೆ ಕೊಡ್ತೇವೆ. ಅದೊಂದು ಕೇಸ್ ಟೇಕಿಂಗ್ ಅಂತ ಪ್ರೋಸೆಸ್ ಮಾಡ್ತೇವೆ. ಅಂದ್ರೆ ಯಾವಾಗ ಸ್ಟಾರ್ಟ್ ಆಯ್ತು, ಎಷ್ಟು ದಿವಸದಿಂದ ನೋವು ಉಂಟು ಅಂತ. ಸೊ ಅದಕ್ಕೆ ಅನುಗುಣವಾಗಿ ಮದ್ದನ್ನು ನಾವು ಅಲ್ಲೇ ಕೊಡ್ತೇವೆ. ಸೊ ನಿಮ್ಮಲ್ಲಿ ಅಡ್ಮಿಟ್ ಆಗಿರ್ಬೇಕಾ ಅಥವಾ ಎಷ್ಟು ದಿವಸ ಇರಬೇಕು? ಹೌದು, ಅಥವಾ ಅದೇ ದಿವಸದಲ್ಲ? ಅಂದ್ರೆ ನೋವು ಇದ್ದರೆ ನಾವು ಜಾಸ್ತಿಯಾಗಿ ಅಡ್ಮಿಟ್ ಆಗ್ಬೇಕಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ಮದ್ದು ಕೊಟ್ಟು ಶಮನ ಆದ್ಮೇಲೆ ಹೋಗ್ತಾರೆ, ಮತ್ತೆ ಪುನಃ ಬರ್ತಾರೆ. ಸೊ ಆ ಸೈಕಲ್ ಅನ್ನು ತಪ್ಪಿಸ್ಲಿಕ್ಕೆ ನೋವು ಇದ್ದರೆ, ಅತಿಯಾಗಿ ನೋವಿದ್ದರೆ ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ಬೇಕು ಎಂಬ ಸಲಹೆಯನ್ನು ನಾವು ಕೊಡ್ತೇವೆ. ಒಂದು ವೇಳೆ ನೋವು ಇಲ್ಲದಿದ್ದರೆ ಅವರಿಗೆ ಮೆಡಿಸಿನ್ ಕೊಟ್ಟು 1 ವಾರಕ್ಕೆ ಮೆಡಿಸಿನ್ ಕೊಟ್ಟು ಹೋಗಿ ಬರ್ಲಿಕ್ಕೆ ಹೇಳ್ತೇವೆ. ಹೌದು. ಸೊ ಕೆಲವೊಮ್ಮೆ ಚಿಕ್ಕ ಸ್ಟೋನ್ ಇದ್ರೆ 1 ವಾರದಲ್ಲಿ ಅದು ಪಾಸ್ ಆಗ್ತದೆ. ಸೊ 1 ವಾರದಲ್ಲಿ ಪುನಃ ರಿಪೀಟ್ ಸ್ಕ್ಯಾನ್ ತೆಗಿಲಿಕ್ಕೆ ಹೇಳ್ತೇವೆ, ಆಗ ಸ್ಟೋನ್ ಆಲ್ರೆಡಿ ಪಾಸ್ ಆಗಿ ಇರ್ತದೆ. ಎಸ್, ಈಗ ಸ್ಟೋನ್ ಎಲ್ಲ ತೆಗೆದಾದ ನಂತರ ಮತ್ತೆ ಅವನ ಆರೋಗ್ಯ ಶೈಲಿಯನ್ನು ಯಾವ ರೀತಿ ರೂಪಿಸಿಕೊಳ್ಳಬೇಕಂತ ಏನೆಲ್ಲ ಆಕ್ಚುಲಿ ಅತಿ ಮುಖ್ಯ. ಅಂದ್ರೆ ಸ್ಟೋನ್ ಹೋಯ್ತಂತ ಸಂತಸ ಪಡುವುದಲ್ಲ, ಅಂದ್ರೆ ಆತನಲ್ಲಿ ಪುನಃ ಕೂಡ ಸ್ಟೋನ್ ಫಾರ್ಮೇಶನ್ ಆಗುವ ಸಾಧ್ಯತೆ ಉಂಟು ಅಂತ ಅವನು ಅರಿತುಕೊಳ್ಬೇಕು. ಅದು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು. ಒಂದು ವೇಳೆ ಅಂದ್ರೆ ಕೆಲವರಿಗೆ ಅಸಡ್ಡೆ, ನೀರು ಕುಡಿಯುವುದು ತುಂಬಾ ಆಲಸ್ಯ ಆಗ್ತದೆ, ಗಡಿಗಡಿ ಟಾಯ್ಲೆಟ್ಗೆ ಹೋಗ್ಬೇಕಂತ ಕೆಲವು ಫೀಮೇಲ್ಸ್ ಲೇಡೀಸ್ ಅಲ್ಲಿ ನೋಡಿದ್ರೆ ಗಡಿಗಡಿ ಟಾಯ್ಲೆಟ್ ಹೋಗ್ಬೇಕಂತ ನೀರು ಕುಡಿಯುವುದಿಲ್ಲ. ಅಂತವರು ನೀರು ಕುಡಿಯುವ ಅಭ್ಯಾಸವನ್ನು ರೂಢಿಸಿಕೊಳ್ಬೇಕು. ಪ್ಲಸ್ ಕೆಲವು ಫಾಸ್ಟ್ ಫುಡ್ ಅನ್ನು ತಿನ್ನುವುದನ್ನು, ರಾ ಟೊಮೆಟೋಸ್, ಮತ್ತೆ ನಾನು ಹೇಳಿದಾಗೆ ಕಾಲಿಫ್ಲವರ್, ರಾ ಟೊಮೆಟೊ ಕೂಡ ಹೌದು. ಅದೇ ನಾನು ಖನಿಜಾಂಶಗಳು, ಕೆಲವು ಖನಿಜಾಂಶಗಳು ರಾ ಟೊಮೆಟೊ ಅಂದ್ರೆ ಕುಕ್ಡ್ ಟೊಮೆಟೊಗಿಂತ ರಾ ಟೊಮೆಟೊದಲ್ಲಿ ಜಾಸ್ತಿ ಇರ್ತದೆ. ಸೊ ಅದು ಸ್ಟೋನ್ ಫಾರ್ಮೇಶನ್ ಆಗ್ಲಿಕ್ಕೆ ಪೂರಕವಾಗ್ತದೆ. ಸೊ ಅಂತದೆಲ್ಲ ಸ್ವಲ್ಪ ತಿನ್ನೋದು ಕಡಿಮೆ ಮಾಡಬೇಕು. ಮತ್ತೆ ಬೆವರೇಜಸ್, ಕಾರ್ಬೋನೇಟೆಡ್ ಡ್ರಿಂಕ್ಸ್, ಜಾಸ್ತಿಯಾಗಿ ಚಾಕ್ಲೇಟ್ಸ್, ಆಯ್ತು. ಸೊ ಇದರಲ್ಲಿದ್ದ ಎಲ್ಲ ಖನಿಜಾಂಶಗಳು ಒಟ್ಟಿಗೆ ಬಂದರೆ ಕೂಡ ಫ್ಲಶ್ ಆಗುವಾಗ ಆ ವ್ಯಕ್ತಿ ಸರಿಯಾಗಿ ನೀರು ಕುಡಿಯಬೇಕು. ಹಾಗೆ ಈಗ ಏನು ದೈಹಿಕ ಚಟುವಟಿಕೆ
ಮತ್ತು ಏನು ನೀರು ಇವೆಲ್ಲ ಭಾರಿ ಮುಖ್ಯ. ಹೌದು, ಭಾರಿ ಮುಖ್ಯ. ಹೌದು, ಒಂದೆಂತಂದ್ರೆ ಇವತ್ತಿನ ಸಂದರ್ಭದಲ್ಲಿ ಏನಾಗಿದೆ ಬಹುತೇಕ ಸಂದರ್ಭದಲ್ಲಿ ದೈಹಿಕ ಚಟುವಟಿಕೆ ಕಡಿಮೆ. ಮತ್ತೆ ಇನ್ನೊಂದು ಕಡೆ ಏನು ಹೇಳ್ತಾರೆ, ಕೂತ್ಕೊಂಡು ಮಾಡುವಂಥ ಕೆಲಸಗಳು ಮೊದಲಿನಾಗೆ ತುಂಬ ಓಡಾಟ ಚಟುವಟಿಕೆ ಇರುವುದಿಲ್ಲ. ಅವಾಗ ನೀರಿನ ಅವಶ್ಯಕತೆ ಕೂಡ ಕಡಿಮೆ ಕಾಣುತ್ತೆ. ಸೊ ಹಾಗಾಗಿ ನೀವು ಹೇಳುವಂಥದ್ದು ಒಟ್ಟು ಒಂದು ಹೋಲಿಸ್ಟಿಕ್ ಆಗಿ ನಮ್ಮ ಏನು ಚಟುವಟಿಕೆಗಳನ್ನು ಮತ್ತು ನೀರು ಕುಡಿಯುವ ಇದನ್ನೆಲ್ಲ ಇದು ಮಾಡ್ಬೇಕಂತ. ಹೌದು ಹೌದು. ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಡಿಕೇಟರ್ ಉಂಟು, ಹಳದಿ ಮೂತ್ರ ಹೋದ ತಕ್ಷಣ ನಾವು ಅರಿತುಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ನೀರು ಕಡಿಮೆ ಆಗಿದೆ ಅಂತ. ಓಕೆ, ವೆರಿ ಸಿಂಪಲ್. ಯಾವುದೇ ವ್ಯಕ್ತಿಯಲ್ಲಿ ಹಳದಿ ಮೂತ್ರ ಅಥವಾ ಮೂತ್ರದ ಬಣ್ಣ ಹಳದಿ ಆಯಿತು ಅಂತಾಗ ಏನು ಅದೊಂದು ಇಂಡಿಕೇಶನ್ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗಿದೆ ಅಂತ. ಮೂಲ ಅದು ನೇರವಾಗಿ ಗಂಭೀರ ಸಮಸ್ಯೆ ಅಂತ ಅಲ್ಲ, ಗಂಭೀರ ಸಮಸ್ಯೆ ಅಂತಲ್ಲ. ಅವ್ರು ಅರಿತುಕೊಳ್ಬೇಕು, ನಾನೀಗ ಕುಡಿಯದಿದ್ರೆ ನನಗೆ ಇನ್ನು ಫ್ಯೂಚರ್ ಅಲ್ಲಿ ಸ್ವಲ್ಪ ತೊಂದರೆ ಬರ್ತದೆ. ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗ್ಬೋದು, ಅಂದ್ರೆ ಸೋಂಕು ಅಂತ ಹೇಳ್ತೇವೆ, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್, ಅದು ಕೂಡ ಆಗ್ಬಹುದು. ಅದು ಮುಂದುವರಿತಾ ಹೋದ್ರೆ ರೀನಲ್ ಸ್ಟೋನ್ ಕೂಡ ಆಗ್ತದೆ. ಈಗ ಈ ಕಲ್ಲಿನ ವಿಚಾರವನ್ನೇ ಈಗ ನೀವು ಹೇಳುವಾಗ ತೀರಾ ಲೇಟರ್ ಸ್ಟೇಜಲ್ಲಿ ಕೂಡ ಅಥವಾ ಬರದೇ ಹೋದರೆ ಅಂತ ಸಂದರ್ಭದಲ್ಲಿ ಏನಾಗಬಹುದು ಅಂದ್ರೆ ಕೆಲವು ಬಾರದೆ ಹೋದರೆ ಸ್ಟೋನ್ ದೊಡ್ಡದಾಗ್ತಾ ಹೋಗ್ತದೆ. ಸ್ಟ್ಯಾಗ್ ಹಾರ್ನ್ ಅಂತ ಹೇಳ್ತೇವೆ. ಸ್ಟ್ಯಾಗ್ ಹಾರ್ನ್ ಅಂತ ಹೇಳಿದ್ರೆ ಜಿಂಕೆಯ ಕೊಂಬು ಉಂಟಲ್ಲ, ಒಂದು ಸ್ಟ್ಯಾಗ್ ಅಂತ ಉಂಟಲ್ಲ, ಅಷ್ಟು ದೊಡ್ಡದಾಗ್ತದೆ. ಅಂದ್ರೆ ಕಿಡ್ನಿಯ ಒಳಗಡೆ ಎಲ್ಲ ಹೋಗಿ ಅದು ಪಸರಿ ದೊಡ್ಡದಾಗ್ತದೆ. ಆ ಸಂದರ್ಭದಲ್ಲಿ ಚಿಕಿತ್ಸೆ ತುಂಬಾ ಕಷ್ಟ. ಅಂದ್ರೆ ಅವರು ಅಷ್ಟು ಇದು ಆಗಿ ಕೂಡ ವರ್ಸ್ ಆಗಿ ಕೂಡ ಬರದೆ ಹೋದ್ರೆ ಕೆಲವೊಮ್ಮೆ ರೀನಲ್ ಫೇಲಿಯರ್ಗೆ ಕೂಡ ಹೋಗ್ತದೆ. ಅಂದ್ರೆ ಕಿಡ್ನಿ ಫೇಲ್ ಆಗ್ತದೆ. ಕಿಡ್ನಿ ಫೇಲಿಯರ್ ಆಗ್ತದೆ. ಸಾಮಾನ್ಯವಾಗಿ ಕಿಡ್ನಿ ಫೇಲಿಯರ್ ಅಂತ ಹೇಳುವಂತ ಸಂದರ್ಭದಲ್ಲಿ ಇದು ಕೂಡ ಒನ್ ಆಫ್ ದಿ ಫ್ಯಾಕ್ಟರ್. ಅಂದ್ರೆ ಕಿಡ್ನಿ ಫೇಲ್ ಆಗಲಿಕ್ಕೆ ರೀನಲ್ ಸ್ಟೋನ್ ಒಂದೇ ಫ್ಯಾಕ್ಟರ್ ಅಲ್ಲ, ಬೇರೆ ಫ್ಯಾಕ್ಟರ್ ಕೂಡ ಉಂಟು. ಡಯಾಬಿಟಿಸ್ ಹಾಗೆ ಬೇರೆ ಫ್ಯಾಕ್ಟರ್ ಉಂಟು. ಒನ್ ಆಫ್ ದಿ ಕಾಸ್ ಇಸ್ ದಿಸ್ ಅನ್ಟ್ರೀಟೆಡ್ ರೀನಲ್ ಕ್ಯಾಲ್ಕುಲೈ, ಅಂದ್ರೆ ಮಾಡದೇ ಇದ್ದದ್ದು. ಡಾಕ್ಟರ್, ಸಾಮಾನ್ಯವಾಗಿ ಕಿಡ್ನಿ ಸ್ಟೋನ್ ವಿಚಾರವಾಗಿ ಮಾತಾಡಿದ್ರೆ ನೀವು ಈಗ ಒಂದೇ ಕಿಡ್ನಿಯಲ್ಲಿ ಮನುಷ್ಯನಿಗೆ ಬದುಕಲಿಕ್ಕೆ ಆಗುತ್ತೆ. ಯಾಕೆ ಅದು ಏನು ಕಾರಣಕ್ಕೆ? ಅಲ್ಲ, ಈಗ ಸಾಮಾನ್ಯವಾಗಿ ದೇಹದ ಒಂದು ಅಂಗಗಳು ಫೇಲಿಯರ್ ಆದ್ರೆ ಮತ್ತೆ ಅದು ಭಾರಿ ಕಷ್ಟ, ಅಥವಾ ತಿರ್ಗಾ ಜೋಡಿಸಬೇಕು ಇಂಥದಲ್ಲೇ ಇರುತ್ತೆ. ಅಂದ್ರೆ ಅಷ್ಟು ಕಂಫರ್ಟೇಬಲ್ ಆಗುವ ಆಕ್ಚುಲಿ ಅವಕಾಶ ಇಲ್ಲ. ಅಂದ್ರೆ ಮನುಷ್ಯನ ದೇಹಕ್ಕೆ 2 ಕಿಡ್ನಿಯ ಕೂಡ ಅಗತ್ಯ ಇದೆ, ಆಯ್ತಾ. ಅದು ಅಂದ್ರೆ ಪ್ಯೂರಿಫೈ ಮಾಡುವ ಕೆಲಸವನ್ನು ಇಬ್ಬಾಗವಾಗಿ ಮಾಡ್ತದೆ. ಸೊ ಒಂದು ಕಿಡ್ನಿ ಇಲ್ಲದಿದ್ರೆ ಇನ್ನೊಂದು ಕಿಡ್ನಿಗೆ ಸ್ವಲ್ಪ ಪ್ರೆಷರ್ ಬೀಳ್ತದೆ, ಆದ್ರೆ ಸ್ಟಿಲ್ ಹಿ ಕ್ಯಾನ್ ಸರ್ವೈವ್. ಸೊ ಆಕ್ಚುಲಿ ಮನುಷ್ಯನಿಗೆ 2 ಕಿಡ್ನಿ ಅಗತ್ಯ ಉಂಟು. ಆದ್ರೆ ಸರ್ವೈವ್ ಆಗ್ಲಿಕ್ಕೆ ಫಾರ್ ಎಕ್ಸಾಂಪಲ್ ಒಂದು ಫೇಲ್ ಆದ್ರೆ ಕೂಡ ಇನ್ನೊಂದರಲ್ಲಿ ಸರ್ವೈವ್ ಆಗಬಹುದು, ಆಯ್ತಾ. ಸೊ ಆದ್ರೆ ಸ್ವಲ್ಪ ಪ್ರೆಷರ್ ಬೀಳ್ತದೆ, ವರ್ಕ್ ಡಿವೈಸ್ ಆಗುದಿಲ್ಲ. ಒಂದೇ ಕಿಡ್ನಿ ಬ್ಲಡ್ ಪ್ಯೂರಿಫೈ ಮಾಡ್ಬೇಕಾಗ್ತದೆ. ಈ ಹೋಮಿಯೋಪತಿ ಚಿಕಿತ್ಸೆ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾಗಿ ಕಿಡ್ನಿಯ ಸಮಸ್ಯೆ ಬಂದಂಥವರು ಆರಂಭದ ಗುಣಲಕ್ಷಣಗಳ ಬಗ್ಗೆ ತುಂಬ ತಲೆ ಕೆಡಿಸಿಕೊಂಡಿರುವುದಿಲ್ಲ. ತೀರ ಗಂಭೀರವಾದಾಗ ಹೊರಡ್ತಾರೆ ಆಸ್ಪತ್ರೆಗೆ. ಸಾಮಾನ್ಯವಾಗಿ ಅಲೋಪತಿ ಇಂಗ್ಲಿಷ್ ಮೆಡಿಸಿನ್ಗಳನ್ನೇ ನಂಬಿಕೊಂಡಿರ್ತಾರೆ, ಮತ್ತೆ ಅದೇ ಅಂತಿಮ ಅಂತ ತಿಳ್ಕೊಂಡಿರ್ತಾರೆ. ಅದೇ ಅಂತಿಮ, ಅದರಿಂದ ಅಷ್ಟೇ ಈಗ ಪರಿಣಾಮ ತಗೊಳ್ಳಿಕ್ಕೆ ಸಾಧ್ಯ ಅಂತ. ನೀವು ಇಂಥ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ, ಜನರಿಗೆ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ? ಅಂದ್ರೆ ಆಕ್ಚುಲಿ ಹೇಳುದಾದ್ರೆ ರುಟೀನ್ ಆಗಿ ಅಟ್ಲೀಸ್ಟ್ ವರ್ಷಕ್ಕೆ ಒಮ್ಮೆ ಆದ್ರೂ, ಅಂದ್ರೆ ಫಾರ್ ಎಕ್ಸಾಂಪಲ್ ಅವರಿಗೆ ಅನಿಸ್ತಾ ಉಂಟು ನಾನು ನೀರು ಸ್ವಲ್ಪ ಕಡಿಮೆ ಕುಡಿತಾ ಇದ್ದೇನೆ, ನನ್ನ ಜೀವನ ಶೈಲಿ ಅಷ್ಟು ಪೂರಕವಾಗಿಲ್ಲ ಅಂತ ಅನಿಸಿದ್ರೆ ಅವರು ಒಂದು ರುಟೀನ್ ಚೆಕ್ಅಪ್ಗೆ ಹೋಗೋದು ಒಳ್ಳೇದು. ಅವರು ಬ್ಲಡ್ ಚೆಕ್ಅಪ್ಗೆ ಹೋಗ್ಬಹುದು, ಇಲ್ಲದಿದ್ರೆ ಅವರು USG ಸ್ಕ್ಯಾನಿಗೆ ಹೋಗ್ಬಹುದು. ಸೊ ಇಂಥ ಚೆಕ್ಅಪ್ ಎಲ್ಲ ಮಾಡುವಾಗ ಅವರಿಗೆ ತಿಳಿತದೆ, ಓ ನನ್ನಲ್ಲಿ ರೀನಲ್ ಸ್ಟೋನ್ ಉಂಟಂತ. ಸೊ ಅದು ಇದ್ರೆ ಅವರು ಚಿಕಿತ್ಸೆಗೆ ಬರುವುದು ಅತಿ ಸೂಕ್ತ. ಅಂದ್ರೆ ಒಟ್ಟಾಗಿ ಈಗ ಅಲೋಪತಿಗೆ ಸರಿಯಾಗಿ ಹೌದು, ಹೋಮಿಯೋಪತಿಯಲ್ಲಿ ಕೂಡ ಕಿಡ್ನಿ ಸ್ಟೋನ್ಗೆ ಚಿಕಿತ್ಸೆ ಉಂಟು. ಈ ವಿಚಾರವನ್ನು ನಾವು ಧೈರ್ಯದಲ್ಲಿ ನಾನು ನಮ್ಮ ವೀಕ್ಷಕರಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಪರವಾಗಿ. ಸೊ ಯಾಕಂತ ಹೇಳಿದ್ರೆ ಕೇವಲ ಒಂದೇ ಸಿಸ್ಟಮ್ ಅಲ್ಲಿ ಮಾತ್ರ ಇದಕ್ಕೆ ಚಿಕಿತ್ಸೆ ಅಂತ ಅಲ್ಲ. ಈಗ ಮೆಡಿಸಿನ್ ಅನ್ನೋದು ಇವತ್ತು ಬೇರೆ ಬೇರೆ ಅಲ್ಟರ್ನೇಟಿವ್ ಮೆಡಿಸಿನ್ ಅಥವಾ ನಿಮ್ಮ ಹೋಮಿಯೋಪತಿ ಇರ್ಬೋದು, ಆಯುರ್ವೇದ ಇರ್ಬೋದು, ಎಲ್ಲದರಲ್ಲೂ ಕೂಡ ಆಯಾ ಚಿಕಿತ್ಸೆ ಬಹುಶಃ ಇದಕ್ಕೆ ಭಾರಿ ದೀರ್ಘವಾದ ಇತಿಹಾಸ ಇದೆ ಅಲ್ಲ ಹೋಮಿಯೋಪತಿಗೆ. ದೀರ್ಘವಾದ ಇತಿಹಾಸ ಉಂಟು. ಜಗತ್ತಿನಾದ್ಯಂತ ಪಸರಿಸಿರುವಂಥ ಒಂದು ಚಿಕಿತ್ಸಾ ಪದ್ಧತಿ ಇದು. ವೀಕ್ಷಕರೇ, ನಾವು ಕಿಡ್ನಿ ಸ್ಟೋನ್ಗೆ ಬಹುಮುಖ್ಯವಾಗಿ ಹೋಮಿಯೋಪತಿ ಮೆಡಿಸಿನ್ನಲ್ಲಿ ಯಾವ ರೀತಿಯ ಚಿಕಿತ್ಸೆಗಳಿದ್ದಾವೆ ಮತ್ತು ಯಾವ ರೀತಿ ಅದಕ್ಕೆ ಚಿಕಿತ್ಸೆ ಕೊಡ್ತಾರೆ ಮತ್ತು ಚಿಕಿತ್ಸೆಯ ಬಳಿಕ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು, ಎಲ್ಲ ವಿಚಾರಗಳನ್ನು ಮಂಗಳೂರಿನ ಫಾದರ್ ಮುಲ್ಲರ್ಸ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್
ಫಾದರ್ ಮುಲ್ಲಸ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ, ಈ ಒಂದು ಸಂಸ್ಥೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ಧೀರಜ್ ಫರ್ನಾಂಡಿಸ್ ಅವರು ತುಂಬ ಸವಿವರವಾಗಿ ನಮ್ಮ ಜೊತೆಗೆ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ನಾನು ಅದಕ್ಕಾಗಿ ಅವರಿಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.